ರಾಜ್ಯ ಸರ್ಕಾರ ಮಾತಾ ಸಹಕಾರಿ ಸಂಸ್ಥೆಯ ಮೂಲಕ ಈ ಸರ್ತಿ 14,500 ಕೋಟಿ ರೂಪಾಯಿ ಸಾಲ ಕೊರಪನ ಗುರಿನು ಪಡೆದಿತ್ತು. 4,422 ಕೋಟಿ ರೂಪಾಯಿ ಸಾಲನ್ನು ರೈತರಿಗೂ ಬಿಡುಗಡೆ ಮಾಡಿದನ್ನು ಪಂಡದ ಸಹಕಾರ ಸಚಿವರು ಶ್ರೀ ಎಸ್.ಟಿ. ಸೋಮಶೇಖರ್ ತಿಳಿಸಿದರು. 14,500 ಕೋಟಿ ಸಾಲವನ್ನು ಕೊಡಬೇಕು ಅಂತ ಹೇಳಿ ಮಾಡಿದ್ದೇವೆ. ಕಳೆದ ವರ್ಷ 13,000 ಕೋಟಿ ರೈತರಿಗೆ ಸಾಲವನ್ನು ಕೊಟ್ಟಿದ್ದೇವೆ. ಈ ವರ್ಷ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಹೇಳಿ ನಬಾರ್ಡ್ ಅವರಿಗೆ ಮನವಿ ಮಾಡಿ 1,750 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆಲ್ರೆಡಿ 6,27,000 ರೈತರಿಗೆ 4,422 ಕೋಟಿ ಏಪ್ರಿಲ್ 1ರಿಂದ ಸಾಲವನ್ನು ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಡಿಸಿಸಿ ಬ್ಯಾಂಕ್ಗಳು ಕೂಡ ರಿವ್ಯೂ ಮಾಡ್ತಾರೆ. ಅದರಲ್ಲಿ ಬಡವರ ಬಂಧುಗೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ, ಶ್ರೀಶಕ್ತಿ ಸ್ವಸಹಾಯ ಕಾಯಕ ಯೋಜನೆಯಲ್ಲಿ ಎಷ್ಟು ಸಾಲ ಟಾರ್ಗೆಟ್ ಮಾಡಿದ್ದಾರೆ, ಮತ್ತೆ ರೈತರಿಗೆ ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಎಷ್ಟು ಹಣವನ್ನು ಮೀಸಲಿಟ್ಟು ಇದುವರೆಗೆ ರೈತರಿಗೆ ಕೊಟ್ಟಿದ್ದಾರೆ. ಬೆಂಗಳೂರು ಮತ್ತು ಉಡುಪಿ ಡಿಸಿಸಿ ಬ್ಯಾಂಕು ಸುಮಾರು 26,000 ರೈತರಿಗೆ ಸಾಲ ಕೊಡಬೇಕು ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 19,517 ಜನಕ್ಕೆ ಇವಾಗ ಆಲ್ರೆಡಿ 296 ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೂ ಮಾತಾ ಸಹಕಾರ ಸಂಸ್ಥೆಯಲ್ಲಿದ್ದು ಸುಮಾರು 53 ಕೋಟಿ ರೂಪಾಯಿ ದುಡ್ಡನ್ನು ಕೊಡ್ತುಂಡು. ರಾಜ್ಯದ 42,580 ಆಶಾ ಕಾರ್ಯಕರ್ತರಿಗೆ ಸಹಕಾರಿ ಸಂಸ್ಥೆಯಲ್ಲಿದ್ದು ಪ್ರೋತ್ಸಾಹಧನ ಕೊರಡು ಪಂಪಿನ ಮುಖ್ಯಮಂತ್ರಿಗಳ ಕೋರಿಕೆದ ಹಿನ್ನೆಲೆಯಲ್ಲಿ ಆಯಾಯ ಜಿಲ್ಲೆದ ಸಹಕಾರ ಸಂಸ್ಥೆಯಲ್ಲಿದ್ದು 12 ಕೋಟಿ 7 ಲಕ್ಷ ರೂಪಾಯಿಗಳನ್ನು ಸಹಕಾರ ಇಲಾಖೆಯ ಮೂಲಕ ಸಂಗ್ರಹಿಸಾದು ಆಶಾ ಕಾರ್ಯಕರ್ತರಿಗೆ ಕೊರೊಂದುಂಡು. ಜುಲೈ 2 ಮುಟ್ಟ 22,138 ಆಶಾ ಕಾರ್ಯಕರ್ತರಿಗೆ ತಲಾ 3,000 ರೂಪಾಯಿ ಗೌರವಧನ ಕೊಡ್ತು ಮಾಡಿ ತಿಳಿಸಿದರು. ಇನ್ನು ಸ್ವಲ್ಪ ದಿವಸದಲ್ಲೇ ಅವರು ಆ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ. ಅದೇ ತರ 21 ಡಿಸಿಸಿ ಬ್ಯಾಂಕ್ಗಳು ಕೂಡ ಮನವಿ ಮಾಡಿದ್ದೇವೆ. ಏಪ್ರಿಲ್ 1ರಿಂದ ಸ್ಟಾರ್ಟ್ ಮಾಡಿ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಏನು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ಅದನ್ನ ಕಂಪ್ಲೀಟ್ ಮಾಡಬೇಕು. ಈ ತಿಂಗಳು 10ನೇ ತಾರೀಕು ಮೇಲೆ ಎಲ್ಲ ಡಿಸಿಸಿ ಬ್ಯಾಂಕ್ MD ಮತ್ತು ಅಧ್ಯಕ್ಷರನ್ನ ಕರೆಸಿ ಯಾವ್ಯಾರಿಗೆ ಎಷ್ಟು ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ, ಎಷ್ಟು ಸಾಲ ಕೊಟ್ಟಿದ್ವಿ ಅಂತೇಳಿ ರಿವ್ಯೂ ಮಾಡ್ತಕ್ಕಂಥದ್ದನ್ನು ಕೂಡ ಫಿಕ್ಸ್ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಅವರ ಪರಿಹಾರ ನಿಧಿಗೆ ನಮ್ಮ ಕೋಆಪರೇಟಿವ್ ಮತ್ತು APMC ಎಲ್ಲ ಸಹಕಾರ ಸಂಸ್ಥೆಗಳಿಂದ ಸುಮಾರು 53 ಕೋಟಿ ಹಣವನ್ನು ಕಲೆಕ್ಟ್ ಮಾಡಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೂಡ ಕೊಟ್ಟಿದ್ದೇವೆ. ಇದರ ಜೊತೆಯಲ್ಲಿ ಸುಮಾರು 42,680 ಆಶಾ ಕಾರ್ಯಕರ್ತರು, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಆಶಾ ಕಾರ್ಯಕರ್ತರು ಬೇರೆ ಬೇರೆ ಇರ್ತಾರೆ. ಅವರಿಗೆ ನಮ್ಮ ಸಹಕಾರ ಸಂಸ್ಥೆಗಳಿಂದ ಮಂಗಳೂರಲ್ಲಿ ಡಿಸಿಸಿ ಬ್ಯಾಂಕ್ ಇರ್ಬೋದು, ಡೈರಿ ಇರ್ಬೋದು, ಇನ್ನಿತರ ಸಹಕಾರ ಸಂಸ್ಥೆಗಳು ಯಾವುದು ಲಾಭದಲ್ಲಿದೆ ಅದರಲ್ಲೇ ಸ್ವಲ್ಪ ಅಮೌಂಟನ್ನು ಕ್ರೋಢೀಕರಿಸಿ ಅವರಿಗೆ ಗೌರವಧನ, ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಮ್ಮ ಸಹಕಾರ ಇಲಾಖೆಯಿಂದ ಸುಮಾರು 12 ಕೋಟಿ 7 ಲಕ್ಷ ಹಣವನ್ನು ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಹಕಾರ ಸಂಸ್ಥೆಗಳ ಮುಖಾಂತರ ಕಲೆಕ್ಟ್ ಮಾಡಿ ಅವರಿಗೆ ಕೊಡ್ತಕ್ಕಂಥದ್ದು ಮತ್ತು ಎನ್ಕರೇಜ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸಹಕಾರ ಇಲಾಖೆಯಿಂದ ಎಲ್ಲ ಸಹಕಾರ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ನಾವು 22,138 ನಿನ್ನೆ ಸಾಯಂಕಾಲ ಗಂಟ 10 ಜನರಿಗೆ ಆಶಾ ಕಾರ್ಯಕರ್ತರಿಗೆ ಕೊಟ್ಟಿದ್ದೇವೆ. 15 ದಿವಸದಲ್ಲಿ ನಾವು ಏನು ಟಾರ್ಗೆಟ್ ಇದೆ 42,680 ಅಷ್ಟು ಆಶಾ ಕಾರ್ಯಕರ್ತರಿಗೆ 3,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವ್ರನ್ನ ಕರೆಸಿ ಮಾತಾಡಬೇಕು ಅಂತೇಳಿ ಒಂದು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಾನೇ ಕೋರ್ಡಿನೇಟ್ ಮಾಡಿ ಫಿಕ್ಸ್ ಮಾಡಿ ಕೋವಿಡ್ ಸನ್ನಿವೇಶದಲ್ಲಿ ಅದನ್ನ ಭೇಟಿ ಮಾಡಿ ಚರ್ಚೆ ಮಾಡಲಿಕ್ಕೆ ಸ್ವಲ್ಪ ಕಮ್ಮಿ ಆದಮೇಲೆ ಅವ್ರನ್ನ ಕರೆಸಿ ಮಾತಾಡಿ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಮೈಕ್ರೋ ಫೈನಾನ್ಸ್ ಯಾರು ತೆಗೆದುಕೊಂಡಿದ್ದಾರೆ ಅವ್ರಿಗೂ ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡಿ. SCDCC ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಒಟ್ಟಿಗೆ ಇದ್ದರು.